ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನವಾಹಿನಿ ವೀಕ್ಷಕರೇ, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅರ್ಪಿಸುವಂಥ ಸ್ಪಂದನವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ದಿನದ ವಿಶೇಷ ಅತಿಥಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನ ಗಾಯನ ಪ್ರತಿಭೆಯ ಮೂಲಕ ತನ್ನ ಅದ್ಭುತ ಪ್ರತಿಭೆಯನ್ನು ಸಾದರಪಡಿಸಿದಂತಹ ಓರ್ವ ಪ್ರತಿಭಾನ್ವಿತ ಕಲಾವಿದೆ ಪೂರ್ಣಿಮಾ ರಾಜಶೆಟ್ಟಿ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ. ईश्वर सत्य है, सत्य ही शिव है, शिव ही सुंदर है. जागो उठ कर देखो, जीवन ज्योत जागर है. सत्यम शिवम सुंदरम, सत्यम शिवम सुंदरम, सत्यम शिवम सुंदरम, सुंदरम. सत्यम शिवम सुंदरम, सत्यम शिवम सुंदरम, सुंदरम, सत्यम शिवम सुंदरम, सत्यम शिवम सुंदरम, सत्यम शिवम सुंदरम. रामावध में काशी में शिव, कान्हा वृंदावन में. दया करो प्रभु देखो इनको, दया करो प्रभु देखो इनको. हर घर के आंगन में राधा मोहन शरणम. सत्यम शिवम सुंदरम, सत्यम शिवम एक सूर्य है, एक सूर्य है, एक गगन है, एक ही धरती माता. दया करो प्रभु एक बने सब, दया करो प्रभु एक बने सब, सबका एक से नाता. राधा मोहन शरणम, सत्यम शिवम सुंदरम, ईश्वर सत्य है, सत्य ही शिव है, सत्य ही शिव है.
ಆತ್ಮೀಯ ವೀಕ್ಷಕರೇ, ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರಬದ ಕಾರ್ಯಕ್ರಮ. ಇದು ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಇದುವರೆಗೂ ಅನೇಕ ಪ್ರತಿಭಾನ್ವಿತ ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಹಾಡುಗಳ ಜೊತೆ ಅವರ ಮನದಾಳದ ಮಾತುಗಳು ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಇದು. ಈ ದಿನ ನಮ್ಮ ಜೊತೆ ಇರುವಂತಹ ಪೂರ್ಣಿಮಾ ರಾಜಶೆಟ್ಟಿಯವರು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದವರು, ಇದೀಗ ಸದ್ಯ ಮಂಗಳೂರಿನಲ್ಲಿ ನೆಲೆಸಿದವರು. ಸೊ ಅವರ ಒಂದು ಕಲಾ ಪಯಣ ಹೇಗಿದೆ ಅನ್ನೋದನ್ನು ಅವ್ರ ಮಾತಲ್ಲಿ ಕೇಳೋಣ. ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಮೇಡಮ್. ಬ್ರಹ್ಮಾವರದಲ್ಲಿ ಹುಟ್ಟಿದ್ರಿ ಅನಿಸ್ತು. ಸೊ ಆಮೇಲೆ ಮಂಗಳೂರಿಗೆ ಪಯಣ ಬೆಳೆಸಿದ್ರಿ. ಹೇಗಿದೆ ನಿಮ್ಮ ಈಗ ಒಂದು ಸಿಂಗಿಂಗ್ ಲೈಫ್? ಅಂದರೆ ಹೇಗೆ ಬಂದ್ರಿ? ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು ಅಲ್ಲ, ಹೇಗೆ ನಿಮ್ಗೊಂದು ಕಲಿಬೇಕು? ತುಂಬ ಅಂದರೆ ಚಿಕ್ಕ ವಯಸ್ಸಿಂದನೇ ಹಾಡೋದು ತುಂಬ ಇಂಟ್ರೆಸ್ಟ್ ನನಗೆ. ನಮ್ಮ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟ್ ಕಡಿಮೆ ಇತ್ತು ನನಗೆ, ಬಟ್ ತಾಯಿ ಸಪೋರ್ಟ್ ಮಾಡ್ತಿದ್ರು, ತಂದೆದು ಸಪೋರ್ಟ್ ಇರಲಿಲ್ಲ. ಬಟ್ ಹಾಡಲಿಕ್ಕೆ ಅಂದರೆ ತುಂಬ ಆಸಕ್ತಿ ನನಗೆ. ನಾನು ಕಾಲೇಜ್ ಡೇಸಲ್ಲೆಲ್ಲ ಒಂದು ಸಾಂಗಿಗೆ ಹೋದರೆ ನಂಗೆ ಪ್ರೈಸ್ ಬರ್ತಿತ್ತು. ಬಟ್ ಅದೇ ಒಂದು ನನಗೆ ಎನ್ಕರೇಜ್ಮೆಂಟ್, ನನಗೆ ಯಾರು ಎನ್ಕರೇಜ್ ಮಾಡ್ತಿರ್ಲಿಲ್ಲ. ಬಟ್ ಕಾಲೇಜ್ ಡೇಸಲ್ಲೆಲ್ಲ ಹಾಡೋದಕ್ಕೆಲ್ಲ ಹೋಗಿ ಸೇರ್ಕೊಳ್ತಿದ್ದೆ. ಒಂದೊಂದು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡೋದಂದರೆ ತುಂಬ ಇಷ್ಟ. ಯಾವುದಾದ್ರು ಒಂದೊಂದು ಪ್ರೈಸ್ ಬರುತ್ತೆ, ಆದರೂ ನಮ್ಮ ತಂದೆಗೆ ಇಷ್ಟ ಇಲ್ಲ, ಸಿಂಗಿಂಗ್ ಫೀಲ್ಡೇ ಬೇಡ ಅಂತ. ತುಂಬ ಜನ ಹೇಳಿದರು ಹಾಡ್ತಾರೆ, ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿ ಎಂದು. ಬಟ್ ಕೇಳೋದೇ ಇಲ್ಲ. ಆಫ್ಟರ್ ಮ್ಯಾರೇಜ್ ಕಾಲೇಜ್ ಡೇಸ್ ಎಲ್ಲ ಆಯಿತು, ಮೈಸೂರಲ್ಲಿ ಗ್ರ್ಯಾಜುಯೇಷನ್ ಆಯಿತು ನಂದು. ಅಲ್ಲಾದಮೇಲೆ ಮದುವೆ ಆಗಿ ಮ್ಯಾಂಗ್ಳೂರಿಗೆ ಮದುವೆ ಆಗಿ ಬಂದಿದ್ದು ನಾನು. ಮದುವೆ ಆದ ನಂತರ ಸಹ ನನ್ನ ಹಸ್ಬೆಂಡ್ ಹತ್ರ ಸಹ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ, ಹಾಡ್ತೇನೆ ನಾನು, ಒಂಚೂರು ನೋಡಿ. ಫಸ್ಟಲ್ಲಿ ಅವ್ರಿಗೆ ಅಷ್ಟು ಇದಿರಲಿಲ್ಲ, ಮಾತ್ರ ಈಗ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಒಂದು 2-3 ಫಂಕ್ಷನಲ್ಲೆಲ್ಲ ಹಾಡಿದ ಮೇಲೆ. ಮತ್ತು ಫಸ್ಟ್ ಆಫ್ ಆಲ್ ನಾನು ಹಾಡು ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ ಮೇಕರ್ ಆ್ಯಪಿಂದ. ಒಂದು 2,500 ಹಾಡು ಹಾಡಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಆ್ಯಪಲ್ಲಿ. ಕೋವಿಡ್ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಕೋವಿಡ್ ಟೈಮಲ್ಲೆಲ್ಲ ಮತ್ತೇನು ಕೆಲಸ ಇಲ್ಲಲ್ಲ, ಅದನ್ನೇ ಹಾಡೋದು. ಹಾಡಿ 2500 ಸಾಂಗ್ಸ್ ಹಾಡಿದ್ದೀನಿ ಅದರಲ್ಲಿ. ಮತ್ತು ಅದರಲ್ಲಿ ಪ್ರಸನ್ನ ಅಂತ ಒಬ್ಬರು ಫ್ರೆಂಡ್ ಆದರು ನನಗೆ. ತುಂಬ ಒಳ್ಳೆ ಗಾಯಕ, ಅಂದರೆ SP ಅವರ ವಾಯ್ಸಿಗೆ ಕರೆಕ್ಟ್ ಮ್ಯಾಚ್ ಆಗುವಂಥ ವ್ಯಕ್ತಿ. ಕರೆಕ್ಟಾಗಿ ಹಾಡ್ತಾರೆ, ಅವ್ರದ್ದೇ ವಾಯ್ಸ್, ರಿಯಲ್ ಆಗಿ ಅವ್ರದ್ದೇ ವಾಯ್ಸ್. ಹಾಗೆ ಅವ್ರದ್ದು ಫ್ರೆಂಡಾಗಿ ಅವರು ನನ್ನನ್ನು ವೈಶಾಲಿ ಫೇಸ್ಬುಕ್ ಲೈವ್ಗೆ ಪರಿಚಯ ಮಾಡಿದರು. ಅವರು ಮೇಡಮ್ ವೈಶಾಲಿ ಮ್ಯಾಮ್ ಅವ್ರು ನನಗೆ ಚಾನ್ಸ್ ಕೊಟ್ಟಿದ್ದು ಫಸ್ಟ್ ಫೇಸ್ಬುಕ್ ಲೈವಲ್ಲಿ ಹಾಡಲಿಕ್ಕೆ. ಅದಕ್ಕೆ ಸಪೋರ್ಟ್ ಮಾಡಿದ್ದು ಪ್ರಸನ್ನ ಅವರು. ಹಾಗಾಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನಲ್ಲಿ ಆ ಪ್ರತಿಭೆನ ಅವ್ರು ಗುರುತಿಸಿದ್ರು. ನೀವು ಚೆನ್ನಾಗಿ ಹಾಡ್ತೀರಾ. ಸ್ವಲ್ಪ ನರ್ವಸ್ನೆಸ್ ಇತ್ತು ಫಸ್ಟಲ್ಲಿ, ಬಟ್ ಆಮೇಲೆ ಅದು ಓಕೆ, ಅಭ್ಯಾಸ ಆಯಿತು. ಒಂಚೂರು ಕ್ಯಾಮರಾ ಮುಂದೆ, ಮೊಬೈಲ್ ಮುಂದೆ ಎಲ್ಲ ನಿಂತ್ಕೊಂಡು ಲೈವಲ್ಲಿ. ಬಟ್ ಅವರಿಂದ ನಾನು ಫೇಸ್ಬುಕ್ ಲೈವಿಗೆ ಪರಿಚಯ ಆದೆ. ಮತ್ತು ವೈಶಾಲಿ ಮ್ಯಾಮ್ ಅಂತಿದ್ದಾರೆ, ಅವರು ಸಹ ತುಂಬ ಒಳ್ಳೆ ಸಪೋರ್ಟರ್. ನನಗೆ ಒಳ್ಳೆ ಧೈರ್ಯ ಹೇಳಿದರು, ಒಳ್ಳೆ ಹಾಡ್ತೀರಾ, ಹಾಡಿ, ನಿಮ್ಮ ಕೈಲಾಗುತ್ತೆ, ಚಾನ್ಸ್ ಇದ್ದರೆ ನಿಮ್ಮನ್ನು ಕರಿತಾ ಇರ್ತೀವಿ ಬನ್ನಿ ಅಂತ. ಹಾಗಾಗಿ ಸ್ವಲ್ಪ ಆ ಫೀಲ್ಡಲ್ಲಿ ಮುಂದೆ ಬಂದೆ. ಹಾಗೆ ಅವರ ಮುಖಾಂತರ ಬೇರೆ ಲೈವ್ ಸ್ವರನಾದ ಅವರು ತೊಕ್ಕೋಟು ಅವರು, ಹಾಂ ಕೋಟೆಕಾರ ಅವರು ನಿಮ್ಮ ಇದು ಪ್ರೋಗ್ರಾಮಿಗೆ ಬಂದಿದ್ದಾರೆ. ಹಾಗಾಗಿ ಅವರನ್ನು ನಾನೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಗೊಂದು ಫಸ್ಟ್ ವೇದಿಕೆ ಅವರದ್ದೇ. ಮತ್ತು ಅದರ ನಂತರ ನಮ್ಮದು ಪ್ರೋಗ್ರಾಮ್ಗಳೀಗ ಬಂಡ್ಸ್ ಕಮ್ಯುನಿಟಿ ಪ್ರೋಗ್ರಾಮ್ ಆಗ್ಬೋದು, ಬೇರೆ ಎಲ್ಲ ಏನೇ ಪ್ರೋಗ್ರಾಮ್ ಇದ್ದರೂ ನನ್ನನ್ನು ಫಸ್ಟ್ ನಿಲ್ಲಿಸ್ತಾರೆ, ಈಗ ನೀವೇ ಹಾಡಬೇಕು ಅಂತ. ಹಾಗಾಗಿ ಅದೊಂದು ಖುಷಿ ಆಗುತ್ತೆ, ನನ್ನೆಲ್ಲ ಅದನ್ನು ಗುರುತಿಸಿದಾರಲ್ಲ ಅಂತ. ಹಾಗೆ ಕೆಲವೆಲ್ಲ ಸಭೆ ಸಮಾರಂಭ ಇದ್ದರೆ ಹಾಡ್ತೀನಿ ಈಗ ಎಲ್ಲ ಕಡೆ ನಾನು. ಹಾಗೆ ಮತ್ತು ನಿಮ್ಮ ಇಲ್ಲಿ ಈ ವೇದಿಕೆ ಸಿಕ್ಕಿರೋದು ಸಹ ನನಗೆ ಖುಷಿ ಅನ್ನಿಸ್ತಿದೆ. ನಲಿ ನಲಿ ನಲಿವಿನ ವೇಳೆ
ಕಂಡ ಮೇಲೆ ತಾನೇ ಕಣ್ಣಿಗೆ ಬೆಳಕಾಯ್ತು. ಹೆಸರು ತಿಳಿದಾಕ್ಷಣ ಮನದಿ ಕವನವೇ ಅರಿತಾಯ್ತು. ಕೆಲವನೇ ನೀ ನಗುವಾಗ ಹೂಗಳು ನಗುತ್ತಾವೆ. ನಿನ್ನ ಕೊರಳನ್ನು ಬಳಸಿ ಮಾಲೆಯಾಗಿರುತ್ತಾವೆ. ಆನಂದ ಆನಂದ ನೀ ನನ್ನ ಆನಂದ. ನನಸು ನನಸು ನಿನ್ನಿಂದ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ನೀನಿರದ ಈ ಬಾಳಲ್ಲಿ ಹೀಗೆ ನಾ ಬಾಳುವೆನು. ನೀ ಕೊಡುವ ಈ ಪ್ರೀತಿಯಲ್ಲಿ ಜೀವನ ಸವಿಸುವೆನು. ಮನಸ್ಸುಗಳ ಮಂದಿರದಲ್ಲಿ ಜ್ಯೋತಿಯ ಹಾಗಿರುವೆ. ಕನಸುಗಳ ಮಂಟಪದಲ್ಲಿ ತೋರಣ ಕಟ್ಟಿರುವೆ. ನೀ ಹೆಜ್ಜೆ ಇಟ್ಟೆಲ್ಲ ಶ್ರೀಗಂಧ ಶ್ರೀಗಂಧ ನಮ್ಮದು ಸ್ವರ್ಗ ಸಂಬಂಧ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸವಿ ನೆನಪಲೆ ಬರೆಯುವೆ ಓಲೆ. ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ. ನಗು ನಗುತ್ತಾ ಹರಸುವೆನು ಸಿರಿ ಸುಖ ಆಶಯ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸವಿ ನೆನಪಲೆ ಬರೆಯುವೆ ಓಲೆ. ಅಂದರೆ ಒಂದು ಎಳವೆಯಲ್ಲಿ ಒಂದು ಹಾಡಬೇಕು ಅಂತ ಬಹಳಷ್ಟು ಆಸಕ್ತಿ ಇತ್ತು. ಬಹುಶಃ ಅದಕ್ಕೆ ಎಷ್ಟು ವರ್ಷ ಕಾಯ್ಬೇಕಾಯ್ತು. ಹೌದು, ಅಂದರೆ ಮೇಯ್ನ್ ನಮಗೆ ಸಪೋರ್ಟ್ ಬೇಕಲ್ವಾ. ಚಿಕ್ಕ ವಯಸ್ಸಿಂದನೂ ಹಾಡಬೇಕಂದ್ರೆ ಮೇಯ್ನ್ಲಿ ಪೇರೆಂಟ್ಸ್ ಸಪೋರ್ಟ್ ಬೇಕು. ಮನೆಯಲ್ಲಿ ಯಾರೆಲ್ಲ ಇದ್ರು ಮನೇಲಿ ಚಿಕ್ಕದಿರುವಾಗ? ನಾವೇ ಅಪ್ಪ ಅಮ್ಮ ನಾನು ನಮ್ಮ ಅಣ್ಣ. ಅಣ್ಣ ಸಪೋರ್ಟ್ ಮಾಡ್ತಾನೆ, ಬಟ್ ಅಣ್ಣ ಅಪ್ಪನಿಗಿಂತ ಮುಂಚೆ ಹೋಗ್ಲಿಕ್ಕಿಲ್ಲಲ್ಲ. ಅಪ್ಪನ ಮಾತೆ ಲಾಸ್ಟ್ ಫೈನಲ್. ಓಕೆ ಓಕೆ. ಬೇಡ ಅಂದ್ರೆ ಬೇಡ, ನೀವು ಓದೋದ್ರಲ್ಲಿದ್ರೆ ಸಾಕು, ಬೇರೆ ಏನು ಇವೆಂಟ್ ಇದ್ರು ಕಾಲೇಜ್ ಒಳಗೆ ಅದನ್ನ ದಾಟಿ ಹೊರಗೆ ಹೋಗ್ಬಾರ್ದು. ನಮ್ಗೆ ಅದೊಂದು ಬಾರ್ಡರ್ ಇತ್ತು. ಆ ಬಾರ್ಡರ್ ದಾಟಿ ನಾವು ಹೊರಗೆ ಹೋಗ್ಲಿಕ್ಕಿಲ್ಲ. ಹಾಗೆ ಇಲ್ಲಾಂದ್ರೆ ಸ್ವಲ್ಪ ಆಗ್ಲೇ ಎನ್ಕರೇಜ್ ಮಾಡಿದ್ರೆ ಏನಾರು ಒಂದೊಂದು ನಾವು ಅಚೀವ್ ಮಾಡೋ ಚಾನ್ಸಸ್ ಇತ್ತು ಏನೋ ಗೊತ್ತಿಲ್ಲ. ಈಗ ಹೆಚ್ಚು ಮಾಡಿದ್ರೆ 2,500 ಹಾಡು ಹಾಡಿದ್ರೆ ಅದೇ ಹಾಡಿದ್ದೀನಿ, ಆ್ಯಪ್ ಅಲ್ಲಿ ಹಾಡೋದು ಅದೇ ಕೆಲಸ, ಸ್ಟಾರ್ ಮೇಕರ್ ಅಲ್ಲಿ ಹಾಡ್ತಾ ಇರೋದು. ಬಟ್ ಈಗ ಹಸ್ಬೆಂಡ್ ಒಂದು ಖುಷಿ ಅಂದ್ರೆ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಯಾವ್ದು ಪ್ರೋಗ್ರಾಮ್ಗಳಿಗೆ ಅಂದ್ರೆ ಆರ್ಕೆಸ್ಟ್ರಾ ಟೀಮಿಗೆ ಹೋಗ್ತಿದ್ರೆ? ಆರ್ಕೆಸ್ಟ್ರಾ ಒಂದು 2-3 ಆರ್ಕೆಸ್ಟ್ರಾದಲ್ಲಿ ಹಾಡಿದ್ದೀನಿ. ಒಂದು ಮೈಸೂರಲ್ಲಿ ಸಹ ನಾನು ಓದೋ ಟೈಮಲ್ಲೇ ಆರ್ಕೆಸ್ಟ್ರಾದಲ್ಲಿ 2-3 ಹಾಡಿದ್ದೀನಿ. ಮತ್ತೆ ಇನ್ನೊಂದು ಮ್ಯಾಂಗ್ಳೂರಲ್ಲಿ ಸಹ ಆರ್ಕೆಸ್ಟ್ರಾ ಇತ್ತು, ಒಂದು ಮ್ಯಾರೇಜ್ ಫಂಕ್ಷನ್ ಆರ್ಕೆಸ್ಟ್ರಾ. ಅವರು ಒಂದು 2-3 ಸಭೆಗೆ ಹಾಡ್ಲಿಕ್ಕೆ ಕರೆದಿದ್ದಾರೆ, ಹಾಗಾಗಿ ಅದರಲ್ಲೂ ಹಾಡಿದ್ದೀನಿ. ಅಂದ್ರೆ ಈಗ ಜಸ್ಟ್ ಈಗ ಒಂದ್ಸಲ ಸ್ಟಾರ್ ಏನು ಆಪ್ ಇಂದ ಸ್ಟಾರ್ ಮೇಕರ್ ಆಪ್ ಇಂದ ಆಮೇಲೆ ನೆಕ್ಸ್ಟ್ ಈಗ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾಕ್ಕೆ ಬಂದ್ರಿ, ಮತ್ತೆ ಈಗ ಮೇನ್ ಸ್ಟ್ರೀಮ್ ಬರ್ತಾ ಇದ್ರಿ? ಹೌದು ಹೌದು. ಓಕೆ. ಸ್ವಲ್ಪ ನನಗೆ ಬೇಸ್ಮೆಂಟೇ ಸ್ಟಾರ್ ಮೇಕರ್ ಆಪ್, ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ. ಈಗ ಸ್ಟಾರ್ ಮೇಕರ್ ಆಪ್ ಇದೆಯಲ್ಲ, ಈ ಆಪ್ ಮೂಲಕ ನಿಮಗೆ ಯಾವ ಹಾಡುಗಳನ್ನು ಹಾಡಬೇಕು ಅಂತ ನಿಮಗೆ ಜಾಸ್ತಿ ಅದರಲ್ಲಿ ಏನಾದರೂ ಅವ್ರ ಹತ್ರ ರಿಕ್ವೆಸ್ಟ್ ಇರುತ್ತಾ ಅಲ್ವಾ, ಹೇಗೆ ಹಾಡ್ತಾ ಇಲ್ಲ ಇಲ್ಲ, ಅದೊಂದು ಆ್ಯಪ್ ಅಂದರೆ ನಾವು ಅದರಲ್ಲಿ ಪ್ರೊಫೈಲ್, ಈಗ ಫೇಸ್ಬುಕ್ಕು ಈ ಥರ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಬಟ್ ಎಲ್ಲ ಟ್ರ್ಯಾಕ್ಗಳು ಅದರಲ್ಲಿದೆ, ನಿಮ್ಗೆ ಎಲ್ಲ ರೀತಿ ಸಾಂಗ್ಸು ಇದೆ ಅದರಲ್ಲಿ. ಈವನ್ ನಿಮಗೆ ತುಂಬ ಫ್ರೆಂಡ್ಸ್ಗಳು ಫಾಲೋವರ್ಸ್ಗಳು ಇರ್ತಾರೆ, ಮತ್ತು ಅವ್ರು ಹಾಡಿರೋಂಥ ಹಾಡನ್ನು ನೀವು ಜಾಯ್ನ್ ಆಗ್ಬೋದು, ಡ್ಯೂಯೆಟ್ ಕೊಲಾಬ್ಸ್ ಅದೆಲ್ಲ ಮಾಡ್ಬೋದು. ನೀವೇ ಹಾಡಿ ಅದರಲ್ಲಿ ಕೊಲಾಬ್ ಮಾಡಿಟ್ರೆ ನಿಮ್ಮ ಸಾಂಗನ್ನು ಬೇರೆಯವ್ರು ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಮನ್ನೀಗ ಫಾಲೋ ಮಾಡ್ತಾರಲ್ಲ ಫಾಲೋವರ್ಸ್, ಹಾಗೆ ಅವರಿಗೆ ಜಾಯ್ನ್ ಆಗೋ ಚಾನ್ಸಸ್ ಇದೆ. ಅಲ್ಲ, ನಾನು ಕೇಳ್ತಾ ಇರೋದು ಈಗ ನೀವು ಸ್ಟಾರ್ ಮೇಕರ್ ಆ್ಯಪ್ಗೆ ಬಂದಮೇಲೆ ಹೌದು ಒಂದಷ್ಟು ನೀವು ಸಿಂಗರ್ ಆಗೋದಕ್ಕೆ ಅಥವಾ ನೀವು ಒಂದಷ್ಟು ಜನಕ್ಕೆ ಪರಿಚಯ ಆಗೋದಕ್ಕೆ ಅದು ನಿಮ್ಗೆ ಹೆಲ್ಪ್ ಆಯ್ತಾ ಅಂತ? ಹೌದು, ನಾವೀಗ ಏನಾದ್ರು ಒಂದು ಸಾಂಗ್ ಹಾಡಿ ನಾನೊಂದು ಏನಾದ್ರು ಕೊಲಾಬ್ ಮಾಡಿದೆ ನನ್ನ ವಾಯ್ಸಲ್ಲಿ,
ಆ ಸಾಂಗನ್ನು ನಾನು ಪೋಸ್ಟ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕಲ್ಲಿ ಆಗ್ಬೋದು, ಯೂಟ್ಯೂಬ್ ಮಾಡ್ಬೋದು. ಅದರಿಂದ ಆಲ್ಮೋಸ್ಟ್ ನಮಗೆ ಗೊತ್ತಿರೋರಿಗೆ ನಾವು ಶೇರ್ ಮಾಡ್ತೇವೆ, ಅದನ್ನು ಕೆಲವರು ಕೇಳ್ತಾರೆ, ಯಾರಾದರೂ ಅವ್ರ ಮುಖಾಂತರ ಇನ್ನೊಬ್ಬರು ಕೇಳ್ತಾರೆ. ಹಾಗೆ ಒಬ್ರೊಬ್ಬರಿಗೆ ನಮ್ಮದು ಟ್ಯಾಲೆಂಟ್ ಒಂದು ರೀಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಕ್ಲಾಸಿಕಲ್ ಸಂಗೀತ ಕಲ್ತಿದ್ರಿ? ಕ್ಲಾಸಿಕಲ್ ಇಲ್ಲ ಸರ್, ಜಸ್ಟ್ ಒಂದು 2-3 ಕ್ಲಾಸ್ ಹೋಗಿದ್ದೀನಿ ಅಷ್ಟೇ, ಬಟ್ ಕಂಟಿನ್ಯೂ ಮಾಡಲಿಲ್ಲ. ಯಾಕಂದರೆ ವಿತೌಟ್ ಪೇರೆಂಟ್ ಪರ್ಮಿಷನ್ ನನಗೆ ಯಾವುದಕ್ಕೂ ಅಲೌಡ್ ಇರಲಿಲ್ಲ ಮನೇಲಿ, ಹಾಗೆ ಯಾವುದಕ್ಕೂ ಹೋಗಲಿಲ್ಲ ಅದ್ರ ಮೇಲೆ. ಆತ್ಮೀಯ ವೀಕ್ಷಕರೇ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತಿಯ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ಈ ಸಂಚಿಕೆ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರುವಂತಹ ಅದ್ಭುತ ಗಾಯನ ಪ್ರತಿಭೆ ಪೂರ್ಣಿಮಾ ರಾಜಶೆಟ್ಟಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇವೆ. ಚಂದದ ಹೊಸ ಜೋಡಿಯ ಬಾಳಲಿ ತಲೆ ಹಾಕಿದ ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಜೀವ ನನ್ನ ಭಾವ ಕಲಾದೇವನಿಗೆ ಸಿಂಗರಿಸೋ ಹೂಗಳು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಸಾವಿರ ಮುಳ್ಳಿದ್ದರೂ ಮಿಂಚುವುದು ಗುಲಾಬಿ ಹೂ, ಸಾವಿರ ಸುಳ್ಳಿದ್ದರೂ ಮೆರೆಯುವುದೇ ಸತ್ಯವು. ನಿನ್ನೆಯ ನೆನಪಿನ ಅನುಭವ ನೆನೆದರೆ ಕಣ್ಗಳು ಹುಸಿ ಹೇಳದು. ಕಲಕುವ ರಾಗದ ಕಲರವ ನೆನೆದರೆ ಹೃದಯದಲ್ಲಿ ನಿಲ್ಲದು. ಈ ಜೀವನ ಇನ್ನು ಸಂಜೀವನ, ಈ ಗಾಯನ ಪ್ರೇಮ ರಸಾಯನ. ನಮ್ಮ ಬಾಳು ನಮ್ಮ ಬದುಕು ಕಲಾದೇವನಿಗೆ ಸಿಂಗರಿಸೋ ಹೂಗಳು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
ಕಾಲೇಜ್ ಡೇಸಲ್ಲಿ ಹೇಗಿತ್ತು ಕಾಲೇಜ್ ಡೇಸಲ್ಲಿ ಅಂದ್ರೆ ಮೈಸೂರಿಗೆ ಯಾಕೆ ಗ್ರಾಜುಯೇಷನ್ ಹೋದ್ರಿ ಅಂತ? ಅಲ್ಲೇ ನಮ್ಮ ತಂದೆ ತಾಯಿ ಹೋಟೆಲಲ್ಲೇ ಇತ್ತು ನಮಗೆ. ಓಕೆ. ನಮ್ಮ ತಂದೆ ಅಲ್ಲೇ ಇದ್ದಿದ್ದು ಫಸ್ಟ್. ನಾವು ಚಿಕ್ಕಂದ್ರಿಂದ ಎಲ್ಲ ಓದಿ ಬೆಳೆದಿದ್ದೆಲ್ಲ ಅಲ್ಲೇ. ಹುಟ್ಟಿದ ಮಾತ್ರ ಇಲ್ಲಿ ನಾನು ಅಜ್ಜಿ ಮನೆ. ಬರೋದು ಹೋಗೋದು ವೀಕ್ಲಿ ಇಯರ್ಲಿ ಒಂದೆರಡು ಸಲ ಒಂದು ಸಲ ಹಾಗೆ. ಮತ್ತೆ ಇದ್ದದೆಲ್ಲ ಅಲ್ಲೇ. ಕಾಲೇಜ್ ಡೇಸ್ ಅಲ್ಲೇ ಚೆನ್ನಾಗಿ. ಆಕ್ಚುಲಿ ಮೈಸೂರು ಅಂದ್ರೆ ಸಾಂಸ್ಕೃತಿಕ ರಾಜಧಾನಿ ಅಂತಾನೆ ಹೇಳ್ಬೋದು. ಅದು ಕಲೆ ಸಾಹಿತ್ಯ ಸಂಸ್ಕೃತಿಗೆ ಅದ್ಭುತವಾದಂಥ ಸಪೋರ್ಟ್ ಇರುವಂಥ ಜಾಗ. ಅವಕಾಶಗಳು ಅಂದ್ರೆ ಬಹಳಷ್ಟು ಸಿಗುವಂಥ ಜಾಗ ತುಂಬಾ ಇತ್ತು. ಬಟ್ ಏನ್ ಮಾಡು, ನನಗೆ ಅದು ಎನ್ಕರೇಜ್ಮೆಂಟ್ ಇರಲಿಲ್ಲ. ಬಟ್ ಆ ಟೈಮ್ ಇರಲಿ, ನಿಮಗೆ ಟೈಮ್ ಕೂಡಿ ಬಂತು. ಈಗ ಹಸ್ಬೆಂಡ್ ಅವರು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈಗ ನೀವು ಮತ್ತೆ ಈಗ ಸಿಂಗರ್ ಆಗ್ತಿದ್ರಿ ಈಗ ಅಂದ್ರೆ. ಅದೇ ಈಗ ತುಂಬಾ ಸಭೆಯಲ್ಲಿ ಒಂದು ನನ್ನನ್ನ ಪಾಯಿಂಟ್ ಮಾಡಿ ಕರೀತಾರೆ, ಬನ್ನಿ ಹಾಡಿ, ನೀವು ಹಾಡಬೇಕು, ನೀವು ಪ್ರೇಯರ್ ಮಾಡಬೇಕು, ನೀವು ಆ ಸಾಂಗ್ ಹೇಳಬೇಕು, ಈ ಸಾಂಗ್ ಎಲ್ಲ ಕಡೆಯಿಂದ. ನಂಗೆ ಆಲ್ಮೋಸ್ಟ್ ಒಂದು 4-5 ಗ್ರೂಪಿಂದ ಎಲ್ಲ ಕರೀತಾರೆ. ಎಲ್ಲೇ ಪ್ರೋಗ್ರಾಮ್ ಇದ್ರು ಬನ್ನಿ ನೀವು ಬರಬೇಕು ಅಂತ. ಈಗ ನೀವೊಂದಿಗೆ 2,500 ಸಾಂಗ್ ಅಂತ ಹೇಳಿದ್ರಿ, ಅಂದ್ರೆ ಇನ್ಕ್ಲೂಡಿಂಗ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ? ಎಲ್ಲ ಲ್ಯಾಂಗ್ವೇಜ್. ಯಾವ್ದೆಲ್ಲ ಲ್ಯಾಂಗ್ವೇಜ್ಗಳ ಬಗ್ಗೆ ನೀವು ಹಾಡ್ತೀರಿ? ತಮಿಳು, ತೆಲುಗು, ಮಲಯಾಳಂ ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ಟ್ರೈ ಮಾಡ್ಬೋದು, ಹಾಡ್ತೇನೆ ನಾನು. ಓಕೆ. ಮತ್ತೆ ಕನ್ನಡ, ಹಿಂದಿ ಎಲ್ಲ ಸಾಂಗ್ಸ್ ಹಾಡ್ತೇನೆ. ಅಂದ್ರೆ ನೀನು ನಿಮ್ಮ ಈ ಟ್ರ್ಯಾಕ್ ಕಲೆಕ್ಷನ್ ನೋಡುವಾಗ ನೀವು ಜಾಸ್ತಿಯಾಗಿ ಮೆಲೋಡಿಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂತ ಅನಿಸ್ತದೆ. ಹೌದು, ಮೆಲೋಡಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್. ಅದರಲ್ಲ ಅಂದ್ರೆ ಓಲ್ಡ್ ಸಾಂಗ್ಸ್ ತುಂಬಾ ನಮಗೆ ಫೇವರೇಟ್ ಆಗಿರುತ್ತೆ, ಮೆಲೋಡಿಗಳು ಜಾಸ್ತಿ ಇರುತ್ತೆ. ಬ್ಲಾಕ್ ಬಸ್ಟರ್, ಯಾವಾಗಲೂ ಎವರ್ ಗ್ರೀನ್ ಅಂತ ಹೇಳ್ತೀವಿ. ಸೊ ತೆಲುಗಲ್ಲಿ ಯಾವ ಸಾಂಗ್ ಅನ್ನು ತುಂಬಾ ಇಷ್ಟಪಟ್ಟಿದ್ರಿ ನೀವು? ತೆಲುಗು ಅಲ್ಲಿ ನನಗೆ ತೆಲುಸಾ ಮನಸ ಅಂತ ಒಂದು ಸಾಂಗ್ ಇದೆ, ನಾಗಾರ್ಜುನ. 2 ಲೈನ್. తెలుసా మనసా ఇది నాటి అనుబంధము, హా తెలుసా మనసా ఇది ಪ್ರೇಮ ಸಂಬಂಧము. ಆಕ್ಚುಲ್ ಆಗಿ ಬಹುಶಃ ಹಿಂದಿಯಲ್ಲಿ ಇದೇ ಸಾಂಗ್ ಇದೆ ಅಂತ ಅನ್ಕೊಳ್ತೀವಿ ನಾನು. ತುಮಿಲೆ ಅನ್ನುವಂಥ ದಿಲ್ಖಿಲೆ ಅದೇ ಸಾಂಗ್ ಅನ್ನ ತೆಲುಗಲ್ಲೂ ಹಾಡಿದ್ದಾರೆ. ಬಹುಶಃ ತೆಲುಗಲ್ಲೂ ಕೂಡ ಬೇಕಾದಷ್ಟು ಮೆಲೋಡಿ ಸಾಂಗ್ಗಳಿವೆ. ಯಾಕಂದ್ರೆ ಅದ್ಭುತವಾಗಿ ಫಿಲ್ಮ್ಗಳು ಬರುತ್ತೆ, ಅವರಿಗೆ ವರ್ಲ್ಡ್ ವೈಡ್ ಮಾರ್ಕೆಟ್ ಇದೆ. ತುಂಬಾ ಇಷ್ಟ ನಂಗೆ ತೆಲುಗು ಲ್ಯಾಂಗ್ವೇಜ್. ಬಟ್ ಅದು ತೆಲುಗು ಮಾತಾಡ್ಲಿಕ್ಕೆ ಬರಲ್ಲ, ಬಟ್ ಲಿರಿಕ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದೋಂತ ಒಂದು ಉಂಟು. ತಮಿಳಲ್ಲಿ ಯಾವ್ದನ್ನ ತುಂಬಾ ಇಷ್ಟಪಟ್ಟಿದ್ರಿ? ತಮಿಳಲ್ಲಿ ಮಲರೆ ಮೌನಮ ಅದೊಂದು ಸಾಂಗ್. 2 ಲೈನ್ ಹೇಳಿ. ಮಲರೇ ಮೌನಮ மௌனமே வேதமா, மலர்கள் பேசுமா, பேசினால் ஓயுமாம்பே. ಓಕೆ. ಅಂದ್ರೆ ಗಾಯಕನಾದವನಿಗೆ ಯಾವುದೇ ಬಾರ್ಡರ್ಗಳಿರೋದಿಲ್ಲ. ನಮಗೆ ಅಂದ್ರೆ ಲ್ಯಾಂಗ್ವೇಜ್ಗಳು ಬೇರೆ ಅಂತ ಬಿಟ್ಟರೆ ಸಂಗೀತ ಅನ್ನೋದು ನಮಗೊಂದೇ ಅದೇ ಬೇಸ್ ಮೇಲೆ ಎಲ್ಲ ಇರುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜ್ಗಳು, ಈಗ ಮಲಯಾಳಂ ತಗೊಂಡ್ರು ಕೂಡ ಬಹಳಷ್ಟು ಅದ್ಭುತ. ಮಲಯಾಳಂ ನನಗೆ ತಮಿಳ್ ತೆಲುಗು ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಬೇರೆನೆ, ಅದರಲ್ಲಿ ತುಂಬ ಕಷ್ಟ. ಅಂದರೆ ಅದು ಒಂದು ರಾಂಗ್ ಆದರೂ ನಿಮಗೆ ಇಡೀ ವರ್ಲ್ಡೇ ಪ್ರೊನೌನ್ಸ್ ಮಿಸ್ ಆಗಿಬಿಡುತ್ತೆ. ನಾನು ಹಾಗಾಗಿ ಸ್ವಲ್ಪ ಹಿಂದೆ ಅದನ್ನು ಕಲಿಯೋಕೆ ಹೋಗೋದು. ಒಂದಷ್ಟು ಜನ ಸಿಂಗರ್ಸ್ ಸಿಕ್ಕಿದ್ರೆ, ಮಲಯಾಳದ ಸಿಂಗರ್ಸ್ ಸಿಕ್ಕಿದ್ರೆ ಸರಿ ಆಗುತ್ತೆ. ಯಾಕಂದ್ರೆ ಹಾಡಿ ಹಾಡಿ ಅಂತ ಹೇಳ್ತಾರೆ, ತುಂಬ ಜನ ಅದನ್ನು ತಿದ್ದಿ. ಆ್ಯಕ್ಚುಲ್ ಮಂಗಳೂರಲ್ಲಿ ಮಲಯಾಳಂ ಭಾಷೆ, ಕೊಂಕಣಿ, ಬ್ಯಾರಿ ಭಾಷೆ, ತುಳು, ಕನ್ನಡ ಇದೆಲ್ಲವನ್ನು ಕೂಡ ತಿಳಿದ ಸಿಂಗರ್ಸ್ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಕೆಲವರು ಮನೆಯಲ್ಲೇ, ಈಗ ಕಾಸರಗೋಡಿಂದ ಬಂದವರು, ಬಾರ್ಡರ್ ಇಂದ ಬಂದವರು ಹೆಚ್ಚಿನವರು ಮನೆಯಲ್ಲೇ ಮಲಯಾಳಂ ಭಾಷೆ ಇರೋದ್ರಿಂದ ಅವ್ರಿಗೆ ಅದರ ಪಕ್ಕ ಆಕ್ಸೆಂಟ್ ಗಳೆಲ್ಲ ಗೊತ್ತಿರುತ್ತೆ. ಹೌದು, ಅದಂದ್ರೆ ಅದರಲ್ಲಿ ಕೆಲವು ಪ್ರಾಸ ಅದೆಲ್ಲ ಸಂಗತಿ ಇದೆಯಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ನೋಸಲ್ಲಿ ಪ್ರೊನೌನ್ಸ್ ಮಾಡೋದಿರ್ತದೆ, ಕೆಲವು ಥ್ರೋಟಲ್ಲಿ ಪ್ರೊನೌನ್ಸ್ ಮಾಡೋದು, ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಅದು ಲ್ಯಾಂಗ್ವೇಜ್. ಅದ್ಭುತವಾದಂತಹ ಕಾರ್ಯಕ್ಷೇತ್ರಗಳೆಲ್ಲ ಇದೆ, ಅದ್ಭುತವಾದಂಥ ಗೀತೆಗಳನ್ನು ಕೊಟ್ಟ ಭಾಷೆ ಹೌದು ತುಂಬಾ ಇದೆ. ಅದೇ ರೀತಿಯಾಗಿ ಕನ್ನಡದಲ್ಲಿ ಏನು ಹೇಳಿದ್ರಿ, ಬ್ಲಾಕ್ ಬಸ್ಟರ್ ಅಂತ. ನಮಗೆ ಇವತ್ತಿಗೂ ಯಾವುದರ ಮೊದಲಿದ್ದು ಒಂದು ಚಿಕ್ಕ ಬೀಜಂ ಸ್ಟಾರ್ಟ್ ಆದ್ರೆ ಗೊತ್ತಾಗ್ಬಿಡ್ತದೆ ಇದೇ ಸಾಂಗ್ ಅಂತ. ಹೌದು, ಮ್ಯೂಸಿಕ್ ಅಲ್ಲೇ ಹೇಳ್ಬೋದು ನಾವು ಅಷ್ಟೇ. ಯಾಕಂದ್ರೆ ಅಷ್ಟು ಪಾಪ್ಯುಲರ್ ಸಾಂಗ್ಗಳು ಕನ್ನಡದಲ್ಲಿ. ಹಿಂದಿ ಸಹ ಹಾಗೆ. ಹಿಂದಿ ನಂಗೆ ತುಂಬಾ ಇಷ್ಟ. ಹಿಂದಿ ಆಲ್ಮೋಸ್ಟ್ ತುಂಬಾ ಹಾಡಿದ್ದೀನಿ ನಾನು ಸ್ಟಾರ್ ಮೇಕರ್ ಆ್ಯಪಲ್ಲಿ. ತುಂಬ ಓಲ್ಡ್ ಸಾಂಗ್ಸ್, ಮತ್ತು ಶ್ರೇಯಾ ಘೋಷಾಲ್ ಅವ್ರದ್ದಾಗಿರ್ಬೋದು, ಅದೆಲ್ಲ ತುಂಬ ಇಷ್ಟ. ಅವ್ರ ಸಾಂಗ್ಸ್ ಹಾಡ್ತಾ ಇರ್ತೀನಿ. ಮತ್ತು ಶ್ರೇಯಾ ಘೋಷಾಲ್ ನನ್ನ ಫೇವ್ರೆಟ್ ಸಿಂಗರ್. ಎಸ್ ಜಾನಕಿ ಸಹ ಓಲ್ಡ್ ಸಿಂಗರ್, ಅವರು ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಅವ್ರದ್ದೆಲ್ಲ ಗೀತೆ ಟ್ರೈ ಮಾಡ್ತಾ ಇರ್ತೀನಿ, ಒಂದು ಯಾವ್ದು ಬಂದರೂ ಹಾಡೋದು. ಓಕೆ, ಹಾಗೆ ಪ್ರಾಕ್ಟೀಸ್ ಹೇಗೆ ಮಾಡ್ತೀರಿ ಡೈಲಿ?
ಹಾಡ್ತಾ ಇರ್ತೀನಿ. ಈಗ ಒಂದ್ಸಲ ಟಿ ವಿ ಎಲ್ಲ ಸಾಂಗ್ ನೋಡಿದ್ರೆ ಅದನ್ನು ಆಗಲೇ ಒಂದೆರಡು ಸಲ ಮನಸ್ಸಲ್ಲೇ ಹೇಳಿ 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 ಒಂದು ಸಾಂಗ್ ಆಗಲೇ ಬಾಯ್ಪಾಠ ಆಗಿಬಿಡುತ್ತೆ ನನಗೆ, ಬಾಯ್ ಹಾಡ್ತಾರ. ಒಂದೆರಡು ಸಲ ಹಾಡ್ತಾ ಇದ್ರೆ ಗುನುಗ್ತಾ ಇರೋದು ಅಡುಗೆ ಮಾಡುವಾಗ, ಕ್ಲೀನ್ ಮಾಡುವಾಗೆಲ್ಲ ಅದಲ್ಲೇ ಬಾಯ್ಪಾಠ ಆಗಿಬಿಡುತ್ತೆ. ಸಿಂಗಿಂಗ್ ಬಿಟ್ಟು ಬೇರೆ ಏನು ಹಾಬೀಸ್ ಇದೆ? ಕುಕ್ಕಿಂಗ್, ಪ್ಲೇಯಿಂಗ್, ಆಲ್ಮೋಸ್ಟ್ ಎಲ್ಲ, ಡ್ಯಾನ್ಸಿಂಗ್ ಎಲ್ಲ. ಮನೇಲಿ ಮಕ್ಕಳೊಟ್ಟಿಗೆ ಡ್ಯಾನ್ಸ್ ಸಹ ಮಾಡ್ತೀನಿ. ಓಕೆ, ರೀಲ್ಸ್ ಎಲ್ಲ ಮಾಡ್ತೀರಿ? ಹೌದು, ಸುಮ್ಮನೆ ರೀಲ್ಸ್. ನನ್ನ ಮಗಳಿಗೆ ದೊಡ್ಡವಳು ರೀಲ್ಸ್ ಮಾಡೋಣ ಮಮ್ಮಿ ಅಂತ. ನಾನು ಇನ್ನೂ ಫಸ್ಟ್ ಮಾಡಿಲ್ಲ, ಬಟ್ ಮಾಡಿದ್ದನ್ನು ಡಿಲೀಟ್ ಮಾಡಿದ್ದೀವಿ ಬೇಡ ಅಂತ. ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ನನ್ನ ಮಕ್ಕಳೊಟ್ಟಿಗೆ. ನನಗೆ ಅದೇ ಕೆಲಸ, ಡ್ಯಾನ್ಸ್ ಮಾಡೋದು. ಒಂದು ಸ್ಪೀಕರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು. ಮತ್ತೆ ಏನಾದ್ರು ಪ್ರೋಗ್ರಾಮ್ ಇದ್ರೆ ಡ್ಯಾನ್ಸ್. ಈಗಲೇ ಹೇಳಿದಿರಿ ರಾಜ್ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಆದವನಿಗೆ, ಅದರಲ್ಲಿ ಎಸ್ಪೆಷಲಿ ಲೇಡೀಸಿಗೆ ಈ ಸಿಂಗಿಂಗ್ ಫೀಲ್ಡಲ್ಲಿ ಮನೆಯವ್ರ ಸಪೋರ್ಟ್ ಖಂಡಿತ ಬೇಕೇ ಬೇಕು. ಯಾಕೆಂದರೆ ನೀವು ಒಂದು ಪ್ರೋಗ್ರಾಮಿಗೆ ಹೋಗಬೇಕಾದ್ರೆ ಅಥವಾ ನೀವು ಮನೆಯಲ್ಲಿ ಅದಕ್ಕೆ ಬೇಕಾದ ಪ್ರಿಪರೇಷನ್ಗಳನ್ನು ಮಾಡುವಾಗ ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಬಿಫೋರ್ ಮ್ಯಾರೇಜ್ ಇರಲಿಲ್ಲ, ಬಟ್ ಈಗ ಆಫ್ಟರ್ ಮ್ಯಾರೇಜ್ ಒಂದು ಸ್ವಲ್ಪ ವರ್ಷ ಇರಲಿಲ್ಲ. ಅವರು ಸಹ ಸ್ವಲ್ಪ ನೆಗ್ಲೆಕ್ಟ್, ಬೇಡ ಎಂತಕ್ಕೆ ಸುಮ್ಮನೆ ಹಾಗೆ ಹೀಗೆ. ನಾನು ಈಗ ಜಸ್ಟ್ ಒಂದು ಮಗಳು ದೊಡ್ಡವಳಿದ್ದಾಳೆ, ಧನ್ವಿ ಅಂತ ನನ್ನ ಮಗಳು. ಅವಳು ಮಮ್ಮಿ ಹಾಡ್ತಾರೆ ಪಾಪ, ನೀವು ಸಪೋರ್ಟ್ ಮಾಡಿ ಅಂತ. ಹಾಗೆ ಅವಳು ಹೇಳಿದ ಮೇಲೆ ಸ್ವಲ್ಪ, ಮತ್ತು ಇವರು ಪ್ರೆಸ್ಸಲ್ಲಿ ತುಂಬ ಜನ VRL ಅಲ್ಲಿ ವರ್ಕ್ ಮಾಡೋದು ಇವರು. ಪ್ರೆಸ್ ಅವರೆಲ್ಲ ತುಂಬ ಜನ ಹಾಡು ಕೇಳಿ ಹೇಳ್ತಾರೆ, ಹೇಳಿ ರಾಜರು ಚಾನ್ಸ್ ಕೊಡಿ, ಅವ್ರು ಹಾಡಲಿ ನೀವು ಯಾಕೆ ಹಿಂದೆ ಇದು ಮಾಡ್ತೀರ ಅವ್ರು. ಹಾಗೆ ಸ್ವಲ್ಪ ಈಗ ಮನಸ್ಸು ಕಾಲ ಕೂಡಿ ಬಂತು. ಹೌದು, ಅದು ನನಗೆ ಈಗ ಏನೋ ಟೈಮು ಇರ್ಬೋದು, ಅದಕ್ಕೂ ಎಲ್ಲದಕ್ಕೂ ಒಂದು ಗಳಿಗೆ ಬೇಕಂತ ಖಂಡಿತ. ನನಗೆ ಹಾಗೆ ಬಹುಶಃ ಸಾಧನೆ ಮಾಡೋದಕ್ಕೆ ಇನ್ನೂ ಅವಕಾಶಗಳು ಬೇಕಾದಷ್ಟಿದೆ. ಅದೇ ಸರ್, ಯಾಕಂದ್ರೆ ಈಗಾಗಲೇ ಬಹಳಷ್ಟು ಹಾಡುಗಳನ್ನು ನೀವು ಬೈಯಾಟ್ ಮಾಡ್ಕೊಂಡಿದ್ದೀರಿ, ಅಭ್ಯಾಸ ಮಾಡ್ಕೊಂಡಿದ್ದೀರಿ. ಇನ್ನಷ್ಟೊಂದು ಕ್ಲಾಸಿಕಲ್ ಟಚ್ ಇದ್ರಂತೂ ಬಹಳಷ್ಟು ನಿಮಗೆ ಇನ್ನೂ. ಹೌದು, ಕ್ಲಾಸಿಕಲ್ ಟಚ್ ಒಂದು ಕ್ಲಾಸಿಗೆ ಒಂದು 2-3 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಮತ್ತು ಶಶಿಧರ್ ಕೋಟೆ ಅಂತ ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ, ಅವರನ್ನು ಡೈರೆಕ್ಟ್ ಮೀಟ್ ಆಗಿ ಅವರು ಸರ್ ಹೇಳಿದರು, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನೀವು ಬನ್ನಿ ಕ್ಲಾಸಿಗೆ, ನನ್ನ ಹತ್ರ ಟ್ರೈನಿಂಗಿಗೆ ಬನ್ನಿ, ನಾನು ಹೇಳಿಕೊಡ್ತೇನೆ. ಅದು ಸಹ ನಮ್ಮ ತಂದೆ ಗೊತ್ತಾಗಿ ಅದು ಸಹ ಬೇಡ ಅಂತ ಇದೇ ಮಾಡಿಬಿಟ್ರು, ಬೇಡ ಅಂತ. ಅದಂದರೆ ನನ್ನ ಮಾವನ ಥ್ರೂ ಅಲ್ಲಿ ಅವ್ರ ಪರಿಚಯ ಆಗಿದ್ದು ಶಶಿಧರ್ ಕೋಟೆ, ನನ್ನ ಅಮ್ಮನ ಅಣ್ಣ. ಅವ್ರು ಬ್ಯಾಂಗ್ಳೂರಲ್ಲಿದ್ದರು. ಹಾಗೆ ನಿನ್ನ ಹಾಡೋದು ಇಂಟ್ರೆಸ್ಟ್ ಇದೆಯಲ್ಲ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಮತ್ತು ಅಲ್ಲಿ ಡೈರೆಕ್ಟ್ ಅವ್ರ ಮನೆಗೆ ಹೋಗಿದ್ವಿ, ಇಸ್ರೋ ಲೇಔಟಲ್ಲಿ. ಅಲ್ಲಿ ಮನೆಗೆ ಹೋಗಿ ಅವ್ರು ಹೇಳಿದರು, ಏನು ಹಾಡ್ತೀರಾ ನೀವು, ತುಂಬ ಚೆನ್ನಾಗಿದೆ ವಾಯ್ಸು. ಆಗ ಒಳ್ಳೆ ವಾಯ್ಸ್ ಇತ್ತು. ಈಗ ತುಂಬ ಗ್ಯಾಪ್ ಆಗಿ ಕಾಲೇಜ್ ಡೇಸಲ್ಲೆಲ್ಲ ನಾನು ಕಾಂಪಿಟೇಷನ್ಗೆ ಹೋದರೆ ನನಗೆ ಪ್ರೈಸ್ ಇದೆ ಎಲ್ಲ ಹೇಳ್ತಾನೆ, ನಿಂಗೆ ಫಸ್ಟು ಸೆಕೆಂಡ್ ನೀನು ಬಂದರೆ ನಮಗೆ ಪ್ರೈಸ್ ಸಿಗಲ್ಲ ಅಂತ. ಆ ಥರ ಇತ್ತು ಆ ಟೈಮ್. ಬಟ್ ಎನ್ಕರೇಜ್ಮೆಂಟ್ ಇರಲಿಲ್ಲ, ಈಗ ಗ್ಯಾಪ್ ಆಯ್ತು ಸ್ವಲ್ಪ. ಹೌದು, ಈಗ ಮತ್ತೆ ಆಫ್ಟರ್ ಬಟ್ ಮ್ಯಾರೇಜ್ ನಾವು ನಿಮ್ಮ ಈ ಮಾತಿನ ಮಧ್ಯೆ ಒಂದಷ್ಟು ಹಾಡುಗಳನ್ನು ಕೇಳ್ತಾ ಇದ್ದೆ, ನಮಗೆ ಖುಷಿ ಆಗುತ್ತೆ. ಯಾಕಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನು ನೀವು ಇಟ್ಕೊಂಡಿದ್ದೀರಿ. ಸೊ ಬಹುಶಃ ಇನ್ನಷ್ಟು ನಿಮಗೆ ಸಾಧನೆ ಮಾಡೋದಕ್ಕೆ ಅವಕಾಶಗಳಿದೆ. ನಮ್ಮ ಈ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದ ಉದ್ದೇಶನೂ ಅದೇ. ಯಾಕೆಂದರೆ ನಿಮ್ಮ ಥರ ಒಂದು ಎಷ್ಟೋ ಜನಕ್ಕೆ ಹಾಡಬೇಕು ಅಂತ ಇರುತ್ತೆ, ಅವಕಾಶಗಳಿರಲ್ಲ ಅಂತ ಕೂತ್ಕೊಂಡಿರ್ತಾರೆ. ಅಂಥವ್ರು ಯಾವ ರೀತಿಯಲ್ಲಿ ಮೇನ್ ಸ್ಟ್ರೀಮಿಗೆ ಬರ್ಬೋದು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹಾಡಬೇಕು ಅಂತ ಆಸೆ ಇದ್ದರೆ ಈಗ ಬೇಕಾದಷ್ಟು ಅವಕಾಶಗಳಿದೆ. ಹೌದು, ಫೇಸ್ಬುಕ್ ಲೈವ್ ಇದೆ, ಬೇಡ ಯಾರ್ದಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಮಾಡ್ಕೊಂಡು ನೀವು ಹಾಡ್ಬೋದು, ಯಾರು ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲರದು ಅದೇ, ಈಗ ಎಲ್ಲರೂ ಫೇಸ್ಬುಕ್ ಲೈವ್. ಇವರು ಸಹ ನಂಗೆ ಅದೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು, ಲೈವ್ ನೀನೇ ಮಾಡು ಸ್ವಂತ ಅಂತ. ಬಟ್ ಅದಕ್ಕೆ ಅದರದ್ದು ಅದು ಇದೆ ಸರ್, ಎಲ್ರಿಗೂ ಅದು ಸ್ಟಾರ್ಟ್ ಮಾಡಿದ್ರೆ ಅದು ಇದಿರುವುದಿಲ್ಲ. ಈಗ ನನಗೆ ಒಂದು ವೈಶಾಲಿ ಫೇಸ್ಬುಕ್, ಮತ್ತು ಇನ್ನೊಬ್ಬರು ಅರವಿಂದ್ ಸ್ಟುಡಿಯೋ ಅಂತ ಇದೆ, ಅವರು ಸಹ ನನಗೆ ಕರೆದು ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಗಾಯಕ ಅವರು, ಅವ್ರದ್ದು ಸೋಷಿಯಲ್ ಸರ್ವಿಸ್ ಅದೆಲ್ಲ ಇದೆ ತುಂಬ. ಅವರಿಗೆ ಸಹ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಲಾವಿದರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಅಂಥವ್ರು ಬೇಕು. ಈಗ ಒಬ್ಬರೇ ಇರಬೇಕು ಅನ್ನೋ ಕಾಲದಲ್ಲಿ ಅವರೆಲ್ಲರನ್ನೂ ಕರೆದು ಸಪೋರ್ಟ್ ಮಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಯಿತು ಅವ್ರದ್ದೊಂದು ಕ್ವಾಲಿಟಿ. ಮತ್ತು ಪ್ರಸನ್ನ, ಮೇಯ್ನ್ಲಿ ಪ್ರಸನ್ನಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಪ್ರಸನ್ನ ನನ್ನ ಸ್ಟಾರ್ ಮೇಕರ್ ಫ್ರೆಂಡ್ ಅವರು ಇಲ್ಲಿನವರೇ, ಮೂಡುಬಿದ್ರೆ ಅವರು. ನೀವು ಹಾಡ್ತೀರಿ ಮ್ಯಾಮ್, ನಿಮ್ಮನ್ನು ನಾನು ಲೈವ್ ಕರಿತೀನಿ ಬನ್ನಿ ಅಂತ. ಅವರೊಟ್ಟಿಗೆ ನಾನು ಲೈವ್ ಫಸ್ಟ್ ಅಟೆಂಡ್ ಮಾಡಿದ್ದು ಅದೇ ವೈಶಾಲಿ ಫೇಸ್ಬುಕ್ ಅವರಿದ್ರಲ್ಲಿ. ಓಕೆ, ಏನು ಆಲ್ಬಮ್ ಬಗ್ಗೆ ಏನೋ ಚಿಂತನೆ ಮಾಡ್ತಿದ್ದೀರಾ? ಆಲ್ಬಮ್ ಮಾಡೋಣ ಅಂತಿದ್ದೀವಿ, ಬಟ್ ಅದಕ್ಕೆ ಎಲ್ಲ ರೀತಿ ಸಪೋರ್ಟರ್ಸು ಬೇಕು, ಮತ್ತು ಎಲ್ಲ ರೀತಿ ಇದು ಬೇಕು, ಚಿಂತನೆ ಅಂತ ನಾವೇನು ಮಾಡ್ತೀವಿ. ಮಾಡಿದ ಮೇಲೆ ಅದು ಒಂದು ಫೇಲ್ ಆಗದಿರೋ ಥರ ನಾವು ನೋಡ್ಕೋಬೇಕು. ಮತ್ತು ಆಲ್ಮೋಸ್ಟ್ ಎಲ್ಲರೂ ಬೇಕು ಸಪೋರ್ಟಿಗೆ, ಅದಕ್ಕೆ ಯಾರ್ಯಾರು ಬೇಕು ಬ್ಯಾಕ್ಗ್ರೌಂಡು ಅದನ್ನೆಲ್ಲ ನೋಡಿ ಈಗ ಒಂದು ಜನ ಸೇರಿಸಿ ಏನಾದ್ರು ಮಾಡೋಣ ಅಂತ ಇದೆ, ಪ್ಲ್ಯಾನ್ ಇದೆ. ಓಕೆ, ನಿಮ್ಮನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀವಿ ಆ ಟೈಮಲ್ಲಿ. ಅಲ್ಲ, ನಮ್ಮ ಸ್ಪಂದನವಾಹಿನಿ ಯಾವತ್ತೂ ಕೂಡ ಒಳ್ಳೆ ಕಲಾವಿದರಿಗೆ ಇರಲಿ, ಒಳ್ಳೆ ಪ್ರತಿಭಾನ್ವಿತರಿಗೆ ನಾವು ಸಾಕಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಸ್ಪಂದನ 11 ವರ್ಷಗಳಲ್ಲಿ ನಡೆದು ಬಂದ ದಾರಿ ಅದು. ಇಲ್ಲಿ ಏನಂದರೆ
ಚಿಕ್ಕ ಮಕ್ಕಳಿಗೋಸ್ಕರ ಅರಳೋ ಮಗೊಂದು ಕಾರ್ಯಕ್ರಮ ಇದೆ. ಅದರ ಒಂದಷ್ಟು ಪುಟಾಣಿಗಳು ಬರ್ತಾರೆ, ಎಂತೆಂಥ ಡ್ಯಾನ್ಸರ್ಗಳಿದ್ದಾರೆ, ಎಂತೆಂಥ ಸಿಂಗರ್ಸ್ ಇದ್ದಾರೆ. ಈಗ ಇತ್ತೀಚೆಗೆ ತಾನೇ ತುಂಬ ಮಕ್ಕಳು ಬಹಳಷ್ಟು ಪಾಪ್ಯುಲರ್ ಆಗಿದ್ದಾರೆ, ಯಾಕೆಂದ್ರೆ ಅವರು ಆ ರೀತಿಯ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಲೇಡೀಸ್ ಅವರಿಗೆ ನಾವು ನಮ್ಮೂರು ಜಾಣೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಯಾರು ಅಚೀವರ್ಸ್ ಇದ್ದಾರೆ ಅವರಿಗೆ. ಸೊ ಸಿಂಗರ್ಸ್ಗೆ ಈ ರೀತಿಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಒಟ್ಟಾರೆಯಾಗಿ ಏನಂದ್ರೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಇಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂನದಿಯ ಕಂಡೆ ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ ಒಲವಿಂದ ಬಾಳ ಹೊಸ ದಾರಿ ಕಂಡೆ ಮುಗಿಲಲ್ಲು ನೀನೆ ಮನದಲ್ಲು ನೀನೆ ಮುಗಿಲಲ್ಲು ನೀನೆ ಮನದಲ್ಲು ನೀನೆ ಇಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಬಿರುಗಾಳಿ ಬೀಸಿ ಎದುರಾದರೇನು ಭೂಕಂಪವಾಗಿ ನೆಲ ಬಿರಿದರೇನು ಕಡಲೆಲ್ಲ ಹೊಮ್ಮಿ ಬಳಿ ಬಂದರೇನು ಮಳೆಯಂತೆ ಬೆಂಕಿ ಧರೆಗಿಳಿದರೇನು ಜೊತೆ ಇರಲು ನೀನು ಭಯಪಡೆನು ನಾನು ರವಿಯಲ್ಲು ನೀನೆ ಶಶಿಯಲ್ಲು ನೀನೆ ರವಿಯಲ್ಲು ನೀನೆ ಶಶಿಯಲ್ಲು ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಲಲಲ ಆತ್ಮೀಯ ವೀಕ್ಷಕರೇ,
ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತಿಯ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದ ಈ ಸಂಚಿಕೆ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರುವಂತಹ ಅದ್ಭುತ ಗಾಯನ ಪ್ರತಿಭೆ ಪೂರ್ಣಿಮಾ ರಾಜಶೆಟ್ಟಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇವೆ. ಕುಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ಕುಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ. ಕುಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ಪ್ರೇಮ ದೈವದ ಗುಡಿಯಂತೆ ಪ್ರೇಮ ಜೀವನ ಸುಧೆಯಂತೆ ಅಂತ್ಯ ಕಾಣದು ಅನುರಾಗ ಎಂದು ನುಡಿಯುವುದು ಹೊಸ ರಾಗ. ಒಲವು ಸಿಹಿ ನೆನಪು ಸಿಹಿ ಹೃದಯಗಳ ಮಿಲನ ಸಿಹಿ ಪ್ರೇಮವೇ ಕವನ ಮರೆಯದಿರಿ. ಒಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ತಾಜ ಮಹಲಿನ ಚೆಲುವಲ್ಲಿ ಪ್ರೇಮ ಚರಿತೆಯ ನೋಡಲ್ಲಿ ಕಾಳಿದಾಸನ ಪ್ರತಿಕಾವ್ಯ ಪ್ರೇಮ ಸಾಕ್ಷಿಯು ನಿಜದಲ್ಲಿ. ಕವಿತೆಗ ಬರೆದಿರುವೆ ಹೃದಯವನೇ ಕಳಿಸಿರುವೆ ಕೋಮಲಾಯಿವನೇ ಎಸೆಯದಿರು. ಒಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು ರಕುತ್ತದೆ ಬರೆದೆನು ಇದ ನಾನು. ಯಾರು ತುಂಬ ಕಷ್ಟಪಟ್ಟು ಮೇಲೆ ಬರ್ತಾ ಇದ್ದಾರೆ ಅವರನ್ನು 4 ಜನಕ್ಕೆ ಪರಿಚಯ ಮಾಡೋದ್ರ ಮೂಲಕ ಇನ್ನೊಂದಷ್ಟು ಅವಕಾಶಗಳು ಸಿಗುತ್ತೆ. ಜೊತೆಗೆ ನಾವು ನಿಮ್ಮನ್ನು ಕರೆಯೋ ಉದ್ದೇಶ ಏನಂದ್ರೆ ನಿಮ್ಮ ಥರನೇ ಎಷ್ಟೋ ಜನಕ್ಕೆ ಒಂದು ಆಸೆ ಇರುತ್ತೆ ಹಾಡೋರಿಗೆ, ಅವ್ರಿಗೊಂದು ಅವಕಾಶ ಇರಲಿ, ಅವ್ರಿಗೆ ಗೊತ್ತಾಗಲಿ, ಅವ್ರಿಗೆ ಒಂಚೂರು ಕಾನ್ಫಿಡೆನ್ಸ್ ಬರಲಿ ಅನ್ನೋದು ಕಾರಣಕ್ಕೆ. ಹೌದು, ಯಾರು ಬೇಕಾದ್ರೂ ಹಾಡ್ಬೋದು, ಮನಸ್ಸು ಮಾಡಿದ್ರೆ ಹಾಡ್ಬೋದು, ಕಲ್ತ್ರೆ ಹಾಡ್ಬೋದು ಅಂತ. ಓಕೆ ಪೂರ್ಣಿಮಾ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮಿಡ್ಲಲ್ಲಿ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ. ಒಂದಷ್ಟು ರೀತಿಯ ಒಳ್ಳೆಯ ಜರ್ನಿ ನಿಮ್ಮದು. ಈಗ ತುಂಬ ಸಪೋರ್ಟ್ ಇದ್ದು ಹಾಡೋರು ಬೇರೆ,
ಏನು ಸಪೋರ್ಟ್ ಇಲ್ಲದೆ ತಾನೇ ತನಗೆ ಬೇಕಾದ ಸಪೋರ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಹಾಡೋದು ಬೇರೆ. ಹೌದು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನೀವು ಒಂದಷ್ಟು ಪಾಪ್ಯುಲರ್ ಆದ್ಮೇಲೆ ನಿಮ್ಗೆ ಸಪೋರ್ಟ್ ಕೊಡೋರು ತುಂಬಾ ಜನ ಇರ್ತಾರೆ. ಹೌದು, ಅದು ಈಗ ಅದು ರಿಯಾಲಿಟಿ ಅನ್ನಿಸ್ತಿದೆ ನನಗೆ. ಯಾಕಂದರೆ ನಾನು ಮೊದಲು ಯಾವ ಪ್ರೋಗ್ರಾಮ್ಗೂ ಸ್ಟೇಜ್ ಹತ್ತುತ್ತಿರಲಿಲ್ಲ, ಅಂದರೆ ಮೊದಲು ಹಾಡ್ತಿದ್ದೆ, ನನಗೆ ಈಗ ಅದು ಕಾನ್ಫಿಡೆನ್ಸ್ ಹೊಟ್ಟೋಗಿದೆ. ಎಲ್ಲೋದ್ರೂ ಒಂಥರ ನರ್ವಸ್ನೆಸ್, ಶಿವರಿಂಗ್, ಅಂದರೆ ಆಫ್ಟರ್ 16-17 ಇಯರ್ಸ್ ಆಯ್ತಲ್ಲ ಗ್ಯಾಪ್. ಮತ್ತು ಪುನಃ ನನ್ನ ಮಗಳು ದೊಡ್ಡವಳು, ಮಮ್ಮಿ ನೀವು ನರ್ವಸ್ ಆಗಬೇಡಿ, ಹೋಗಿ ಹೋಗಿ ಆಗುತ್ತೆ, ನೀವು ಮನಸ್ಸಲ್ಲಿ ಯಾರನ್ನು ಕಣ್ಣೆದ್ರಿಗೆ ಇಟ್ಕೊಬೇಡಿ, ಎಲ್ಲ ಕಣ್ಣು ಮುಚ್ಕೊಂಡು ಹಾಡ್ದಾಗ ಹಾಡಿ. ಅದೆಲ್ಲ ಸ್ವಲ್ಪ ಅವಳೇ ನನಗೆ ಧೈರ್ಯ. ಫಸ್ಟಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ಮಗಳು ದೊಡ್ಡವಳು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಧನ್ವಿ. ಧನ್ವಿ ಮತ್ತೆ ಇವರು ಸಹ ನನ್ನ ಹಸ್ಬೆಂಡ್ ಸಹ, ಮತ್ತೆ ಫುಲ್ ಈಗ ಫ್ಯಾಮಿಲಿಗೆ, ಈಗ ರಾಶೆಟ್ರಿಗೆ, ಧನ್ವಿಗೆ, ನನ್ನ ಅಮ್ಮ, ಈಗ ನಮ್ಮ ಅಣ್ಣ ಅಮ್ಮ ಎಲ್ಲರೂ ಸಪೋರ್ಟ್ ಮಾಡಿ, ಈಗ ಎಲ್ರಿಗೂ ಒಂದ್ಸ ನಾವು ಥ್ಯಾಂಕ್ಸ್ ಹೇಳುವ. ಹೌದು, ಯಾಕಂದ್ರೆ ಆಯ್ತು ಆ ಟೈಮಲ್ಲಿ ಬೇಡ ಅಂತ ಆಯ್ತು, ಈ ಟೈಮಲ್ಲಿ ಬೇಕು ಅಂತ. ಆಟ್ಲಿ ಥ್ಯಾಂಕ್ಸ್ ಟು ಪ್ರಸನ್ನ, ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಫಸ್ಟ್ ನನ್ನನ್ನು ಅಲ್ಲಿಂದ ಎತ್ಕೊಂಡು ಬಂದಿದ್ದೆ, ಐಡೆಂಟಿಫೈ ಮಾಡಿದೆ ಅವರೇ. ಅವರು ವಾಯ್ಸ್ ಚೆನ್ನಾಗಿದೆ ನಿಮ್ಮದು, ಮತ್ತು ಈಗ ನಮ್ಮದೇ ಅದರಲ್ಲಿ ತುಂಬ ಗ್ರೂಪ್ಗಳಾಗ್ಬಿಟ್ಟಿದ್ದಾವೆ ಸ್ಟಾರ್ ಮೇಕರಲ್ಲಿ. ಎಲ್ಲ ಒಂದೇ ಊರವರು ಒಂದು ಗ್ರೂಪಲ್ಲಿ ಇದ್ದೀವಿ, ಬೇರೆ ಬೇರೆ ಊರವರು ಇದ್ದಾರೆ, ಫಾರಿನ್ ಗಲ್ಫಲ್ಲಿ ಇರೋರು ಇದ್ದಾರೆ ಗ್ರೂಪ್ ಒಳಗೆ. ಎಲ್ಲರೂ ಒಂದೊಂದು ಗೆಟ್ ಟುಗೆದರ್ ಮಾಡುವಾಗ ಹಾಡು ಕೇಳುವಾಗ ಹೇಳ್ತಾರೆ, ಇವಳು ವಾಯ್ಸ್ ಚೆನ್ನಾಗಿದೆ, ಇವ್ರ ಕೈಲಿ ಹಾಡಿಸ್ಬೋದು, ಇದು ಮಾಡ್ಬೋದು, ಅದು ಮಾಡ್ಬೋದು. ಈವನ್ ನಮ್ಮ ಸ್ಟಾರ್ ಮೇಕರ್ ಆ್ಯಪಲ್ಲಿ ಒಂದು ಬನ್ಸ್ ಗ್ರೂಪ್ ಅಂತ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲೊಬ್ಬರು ಡೈರೆಕ್ಟರ್ ಇದ್ದಾರೆ, ವಿನು ಮಹೇಶ್ ರೈ ಅಂತ. ಅವ್ರು ಅದೀಗ ಎಂದು ನಿನ್ನ ನೋಡುವೆ ಅಂತ ಮೂವಿ ರಿಲೀಸಿಂಗಿಗೆ ಇನ್ನೂ ಡೇಟ್ ಇದೆ, ರಿಲೀಸ್ ಆಗಿಲ್ಲ. ಅದರದ್ದೇ ಒಂದು ಸಾಂಗ್ ನಾನು ಇವತ್ತು ಹಾಡಿದ್ದು. ಓಕೆ, ಎಂದು ನಿನ್ನ ನೋಡುವೆ ಅಂತ. ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ, ತುಳುವ ನಾಡ ಧರ್ಮ ತೊಡರೆ ದೈವ ಕೊರಗಜ್ಜ. ಪಂಚವರ್ಣದ ಮಣ್ಣ ಕಣ್ಣು
ಕೊರಗತನಿಯ ಕೊರಗತನಿಯ ವಾನದೇವರೇ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ವಾನದೇವರೇ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಏಳು ಕೊಪ್ಪ ಕಡತು ಬತ್ತದ ಕಾಣಿಕ ಮೆರೆಯ ಭಕ್ತಿ ದಂಡಿನ ನೆಲಕೂರುದು ಕಪಟನು ಕೆರಿಯ ಪತ್ತೆ ಸಲ ಪುರ್ಪ ಪತ್ತದ ಸುಗಿ ಪಡು ನಿನ್ನನೇ ಪತ್ತೆ ಸಲ ಪುರ್ಪ ಪತ್ತದ ಸುಗಿ ಪಡು ನಿನ್ನನೇ ಎನ್ನ ಉಸಡು ನಿನ್ನ ಪಾಡ್ದನ ಧ್ವನಿಪುಂಡು ನಿಜನೇ ಕೊರಗತನಿಯ ಕೊರಗತನಿಯ ವಾನದೇವರೇ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ವಾನದೇವರೇ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಕಪ್ಪು ರಂಗಡು ಮುಗುರು ತೆಲಿಕೆಡು ನಲಿಪುನ ಪುಲ್ಲು ಬೀಡ ಚಕ್ಕುಲಿ ಹೆಸರು ಅಗಿಲು ಕಾಪುನ ನಿರೆಲು ಕಡೆ ಕನ್ನಡ ಕೊಡಿ ದುಃಖ ತೆಪ್ಪುನಗ ಬರುವ ಕಡೆ ಕನ್ನಡ ಕೊಡಿ ದುಃಖ ತೆಪ್ಪುನಗ ಬರುವ ಕಂಡಿನಾಲೈ ದೊಂದೆಡಾನಗ ಉತ್ತರ ಕೊರುವ ಕೊರಗತನಿಯ ಕೊರಗತನಿಯ ವಾನದೇವರೇ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ವಾನದೇವರೇ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಅದೇ ಅದಕ್ಕೂ ಒಂದು ಥ್ಯಾಂಕ್ಸ್ ಗುಡ್ ಲಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅವ್ರ ಥ್ಯಾಂಕ್ ಯು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆನಪುಗಳನ್ನು ಹಂಚಿಕೊಡ್ರಿ. ನಿಮ್ಮ ಹಾಡುಗಳನ್ನು ನಾವು ಕೇಳಿದ್ವಿ. ಸೊ ಇದುವರೆಗೆ ಏನಾಗಿಲ್ಲ ಅನ್ನೋದು ನಿಮ್ಮ ಕನಸುಗಳಿತ್ತು, ಅದೆಲ್ಲವೂ ಕೂಡ ನನಸಾಗಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ ಅನ್ನೋದು ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಸ್ಪಂದನ ವಾಹಿನಿಯಿಂದ ನಿಮಗೆ ಶುಭವನ್ನು ಕೋರ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಆತ್ಮೀಯ ವೀಕ್ಷಕರೇ, ಇದು ಈ ವಾರದ ನನ್ನ ಪ್ರೀತಿಯ ಹಾಡು. ಪೂರ್ಣಿಮಾ ರಾಜ್ ಶೆಟ್ಟಿಯವರು ನಮ್ಮ ಜೊತೆ ಭಾಗವಹಿಸಿ ಒಂದಷ್ಟು ಹಾಡುಗಳನ್ನು ಆಡಿ ಅವರ ನೆನಪುಗಳನ್ನು ಮೆಲುಕು ಹಾಕ್ಕೊಂಡ್ರು. ಇನ್ನೊಬ್ಬರು ಅದ್ಭುತ ಗಾಯಕರ ಜೊತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು